ಎಲ್ರಿಗೂ ನಮಸ್ಕಾರ. ಶುಭ ಸಂಜೆ. ಸ್ಪಂದನ ವಾಹಿನಿಯನ್ನು ನೋಡ್ತಿರುವಂತಹ ಸಮಸ್ತ ಎಲ್ಲ ವೀಕ್ಷಕ ಬಂಧುಗಳಿಗೆ ಹೃದಯ ತುಂಬಿದ ನಮಸ್ಕಾರಗಳು. ಐ ಹೋಪ್ ಯು ಆಲ್ ಆರ್ ಫೈನ್. ಮನೆಯಲ್ಲಿ ಎಲ್ಲ ಸೌಖ್ಯ ಇದ್ದೀರಿ ಅಂತ ನಾನು ಅಂದ್ಕೊಳ್ತೇನೆ. ಸೊ ನಾವು ಸಣ್ಣದಿರಬೇಕಾದ್ರೆ ನಮ್ಮ ಹಿರಿಯರೆಲ್ಲ ಹೇಳ್ತಿದ್ದಂಥ ಒಂದು ಮಾತಿಗೆ ನೆನಪಾಗ್ತಾ ಉಂಟು, ಕಷ್ಟಪಡಬೇಕಂತೆ, ಕಷ್ಟಪಟ್ಟರೆ ಎಲ್ಲ ಸಿಗ್ತದಂತೆ. ನಿಜ, ಕಷ್ಟಪಟ್ಟರೆ ಅಂತೂ ಎಲ್ಲ ಸಿಗ್ತದೆ. ಆದರೆ ಅದ್ರ ಜೊತೆಗೆ ಒಂದು ಅದೃಷ್ಟ ಅಂತಿದ್ರೆ ಅದು ಊಟದೊಟ್ಟಿಗೆ ಒಂದು ಗುಲಾಬ್ ಜಾಮೂನ್ ಇದ್ದಾಗೆ. ಸೊ ಆ ಅದೃಷ್ಟ ಅನ್ನೋದು ಒಬ್ಬ ವ್ಯಕ್ತಿಗೆ ಒಲಿದ್ರೆ ಬಹುಶಃ ಅವನು ಜೀವನದಲ್ಲಿ ಎಣಿಸಲಾರದಂತಹ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಅಂತಹದ್ದೇ ಒಂದು ಸುಂದರವಂತಹ ಯೋಜನೆಯನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಅವರು ಆಯೋಜಿಸಿದರು. ನಾನು ಆವಾಗಲೇ ಹೇಳ್ತಾ ಇದ್ದೆ, ಯಾರಿಗಾದರೂ ತುಂಬ ಅಗತ್ಯ ಇದ್ದರೆ ಅವನಿಗೊಂದು ಮನೆ ಕಟ್ಟಿ ಕೊಟ್ಟರೆ ಅದಕ್ಕಿಂತ ಪುಣ್ಯದ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು, ಒಂದು ಸಲ ಹಸಿವೆ ಆದಾಗ ಯಾರಾದರೂ ಊಟ ಹಾಕಿದರೆ ಮತ್ತು ಯಾರಿಗಾದರೂ ತುಂಬ ಅಗತ್ಯ ಇದ್ದರೆ ಅವರಿಗೊಂದು ಸೂರು ಕಟ್ಟಿಸಿ ಕೊಟ್ಟರೆ ಅದಕ್ಕಿಂತ ಪುಣ್ಯದ ಕೆಲಸ ಇನ್ನೊಂದಿಲ್ಲ ಅಂತೆ. ಒಂದು ಯೋಜನೆ ಮೂಲಕ ಒಂದು ಮನೆ ಕಟ್ಟಿಸಬೇಕಾದ್ರೆ ಐ ಥಿಂಕ್ ಇಟ್ ಈಸ್ ಅ ವಂಡರ್ಫುಲ್ ಸ್ಕೀಮ್ ಅಂತ ನಾನು ಅಂದ್ಕೊಳ್ತೇನೆ. ಸೊ 4 ತಿಂಗಳು ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಹಕಾರದಿಂದ 4 ತಿಂಗಳು ಹೋದದ್ದೇ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಇದು ನಾವು 4ನೇ ಡ್ರಾದಲ್ಲಿದ್ದೇವೆ. ಇಲ್ಲಿವರೆಗೆ ನಾವು 17 ಬಹುಮಾನಗಳನ್ನು ತೆಗಿತಿದ್ದೇವೆ. ಇವತ್ತು ಸೇರಿ 17 ಬಹುಮಾನವನ್ನು ತೆಗಿತಿದ್ದಾರೆ. ಅದರಲ್ಲಿ 13 ಸರ್ಪ್ರೈಸ್ ಬಹುಮಾನಗಳಾದರೆ 4 ಬಂಪರ್ ಬಹುಮಾನಗಳನ್ನು, ಅಂದರೆ ಒಟ್ಟು ಟೋಟಲ್ 17 ಅದೃಷ್ಟಶಾಲಿ ವ್ಯಕ್ತಿಗಳನ್ನು ನಾವು ಇಲ್ಲಿವರೆಗೆ ಆಯ್ಕೆ ಮಾಡ್ತಾ ಇದ್ದೇವೆ. ಸೊ ಇನ್ನೂ ಸುಮಾರು ಜನರನ್ನು ಆಯ್ಕೆ ಮಾಡಲಿಕ್ಕಿದೆ. ಸೊ ಈ 4ನೇ ಡ್ರಾಗೆ ಬಂದಿರುವಂತಹ ಈ ಒಂದು ಲೈವನ್ನು ನೋಡ್ತಿರುವಂತಹ ಸ್ಪಂದನ ವಾಹಿನಿ ಎಲ್ಲ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ವಿ ಆಲ್ ಆರ್ ಸೆಟ್. ಸೊ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳನ್ನು ಕರೆಯುವಂಥ ಸಮಯ. ಬಹುಶಃ ಇವರ ಬಗ್ಗೆ ನಾವು ಇಂಟ್ರೊಡಕ್ಷನ್ ಕೊಡಬೇಕಾಗಿಲ್ಲ ಅಂತ ಅಂದ್ಕೊಳ್ತೇನೆ. ಉಡುಪಿಯಲ್ಲಿ ಎಲ್ಲರಿಗೂ ಇವರು ಚಿರಪರಿಚಿತ. ಏನಾದರೂ ಸಮಸ್ಯೆಗಳಾದರೆ ಅಥವಾ ಏನಾದರೂ ತೊಂದರೆಗಳಾದರೆ ಮೊದಲನೇದಾಗಿ ನಿಲ್ಲುವಂತಹ ವ್ಯಕ್ತಿ ಇದ್ದರೆ ಅವರು ನಮ್ಮ ಉಡುಪಿಯ ಬಹಳ ಪ್ರೀತಿಯ ವಿಶು ಶೆಟ್ಟಿ ಅಂಬಲ್ಪಾಡಿ ಅವರು. ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ನಾನು ಕಾರ್ಯಕ್ರಮಕ್ಕೆ ವೇದಿಕೆಗೆ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಹಾಗೆ ಅದರ ಜೊತೆಗೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇದರ ಫೌಂಡರ್ಸ್ ಫಿರೋಜ್ ಖಾನ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ವೇದಿಕೆಗೆ ಕರೀತಾ ಇದ್ದೇನೆ. ಅದ್ರ ಜೊತೆಗೆ ಮುಜಾಫಿರ್ ಅಹಮದ್ ಅವರು ನಮ್ಮ ಜೊತೆ ಇದ್ದಾರೆ. ಈಸ್ ಆಲ್ಸೋ ಫೌಂಡರ್. ಸೊ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಹಾಗೆ ಎಲ್ಲ ಅತಿಥಿಗಳು ಬಂದಿದ್ದಾರೆ. ಸೊ ತಡ ಮಾಡೋದು ಜಾಸ್ತಿ ಸರಿಯಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಒಂದು ಸಲ 2 ನಾವು ಡಬ್ಬಿಯನ್ನು ಪ್ರತಿ ಸಲ ಇಡುವ ಹಾಗೆ ಇಟ್ಟಿದ್ದೇವೆ. ಸೊ ನನ್ನ ಬಲಭಾಗದಲ್ಲಿರುವಂತಹ ಈ ಒಂದು ಡಬ್ಬಿಯಲ್ಲಿರುವಂತಹ ಎಲ್ಲ ಕೂಪನ್ಗಳು ಇವರೆಲ್ಲ ಫೆಬ್ರವರಿ 10 ತಾರೀಕು ಒಳಗೆ ಪೇ ಮಾಡಿದವರು. ನಾನು ಯಾವತ್ತು ಸಹ ಹೇಳ್ತಾ ಇದ್ದೆ, 10 ತಾರೀಕು ಒಳಗೆ ಪೇ ಮಾಡಿದವರಿಗೆ 3 ಸರ್ಪ್ರೈಸ್ ಬಹುಮಾನಗಳನ್ನು, ಅಂದರೆ ಇಲ್ಲೇ ನಿಮಗೆ ಕಾಣ್ತಾ ಇದೆಯಲ್ಲ, 3 ಸರ್ಪ್ರೈಸ್ ಚಿನ್ನದ ಉಂಗುರಗಳನ್ನು ಗೆಲ್ಲುವಂಥ ಅವಕಾಶ ಅವರಿಗೆ ಸಿಗ್ತದೆ. ಸೊ ಇನ್ನೊಂದು ಡಬ್ಬಿಯಲ್ಲಿ ಇದೆಲ್ಲ 10 ತಾರೀಕು ನಂತರ ಪೇ ಮಾಡಿದವರು. ಇದು ತುಂಬ ಬೇಜಾರಿನ ವಿಷಯ. ಯಾಕಂತಂದರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಈ ಒಂದು ನನ್ನ ಬಲಭಾಗದಲ್ಲಿರುವಂತಹ ಡಬ್ಬಿ ಇದು ಫುಲ್ ಆಗಬೇಕು, ಈಚೆದು ಫುಲ್ ಖಾಲಿ ಆಗಬೇಕು ಮುಂದೆ ಸಲ ಬರುವಾಗ ಅಂತ. ಐ ಹೋಪ್ ಮುಂದಿನ ಸಲ ಬರುವಾಗ ಖಂಡಿತವಾಗಿ 10ನೇ ತಾರೀಕು ಒಳಗೆ ಎಲ್ಲರೂ ನಿಮ್ಮ ಮೆಂಬರ್ಶಿಪ್ ಫೀಸನ್ನು ಪೇ ಮಾಡ್ತೀರಿ ಅಂತ ಅಂದ್ಕೊಳ್ತೇನೆ. ಮಾಡಿದರೆ ನಿಮಗೆ ಖಂಡಿತವಾಗಿ ಒಂದು ಸರ್ಪ್ರೈಸ್ ಬಹುಮಾನವನ್ನು ಗೆಲ್ಲುವಂಥ ಅವಕಾಶ ಖಂಡಿತವಾಗಿ ಸಿಗ್ತದೆ. ಸೊ ಈ ಸಲ ಯಾರಾದರೂ ತಡ ಆಗಿದ್ದರೆ ಮುಂದಿನ ತಿಂಗಳಿಗೆ ಕರೆಕ್ಟ್ ಮಾಡಿಕೊಂಡು ಪ್ಲೀಸ್ ಆದಷ್ಟು ಬೇಗ ನೀವೆಲ್ಲ ಪೇ ಮಾಡಿ. 10 ತಾರೀಕು ಒಳಗೆ ಪೇ ಮಾಡಿದವರಿಗೆ ಸರ್ಪ್ರೈಸ್ ಬಹುಮಾನವನ್ನು ಗೆಲ್ಲುವಂಥ ಅವಕಾಶ, ಆ್ಯಂಡ್ ಅದರ ನಂತರ ಪೇ ಮಾಡಿದವರಿಗೆ ಒಂದು ಬಂಪರ್ ಬಹುಮಾನವನ್ನು. ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು ನಾವು ಈ ಸಲ ನಾವು 3 ಸರ್ಪ್ರೈಸ್ ಬಹುಮಾನಗಳನ್ನು ಕೊಡ್ತಾ ಇದ್ದೇವೆ. ಒಂದು ಬಂಪರ್ 50,000 ವೋಚರ್ ಕೊಡ್ತಾ ಇದ್ದೇವೆ. ಸೊ ಅತಿಥಿಗಳನ್ನೆಲ್ಲ ಬಹಳ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ಕೊಳ್ತಾ ಐ ಗೆಸ್ ಒಂದು ಸಲ ಕಾಯಿನನ್ನು ಹಾಕ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಸೊ ಡಬ್ಬಿಯನ್ನು ಒಂದು ಸಲ ನಮ್ಮ ಎಲ್ಲ ವೀಕ್ಷಕರಿಗೆ ತೋರಿಸಬೇಕು. ಐ ಗೆಸ್ ಇಟ್ ಈಸ್ ಎಂಟಿ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರಬೇಕನ್ನುವಂಥ ಉದ್ದೇಶದಿಂದ ನಿಮಗೆಲ್ಲ ನಾವು ಡಬ್ಬಿಯನ್ನು ಕೂಡ ತೋರಿಸ್ತಾ ಇದ್ದೇವೆ. ತುಂಬ ಖಾಲಿ ಡಬ್ಬಿ, ಇದರಲ್ಲಿ ಏನಿಲ್ಲ ನಮ್ಮ ಚೀಟಿಗಳು. ಐ ಗೆಸ್ ಮೊದಲು ನಾವು 3 ಸರ್ಪ್ರೈಸ್ ಬಹುಮಾನಗಳನ್ನು ಗೆಲ್ಲುವಂತಹ ಕೂಪನ್ಗಳ ಇದನ್ನು ನಾವು ಆ ಡಬ್ಬಿಗೆ ಹಾಕ್ತಾ ಇದ್ದೇವೆ. ನಾನು ಖಾಲಿ ಫುಲ್ ಪೂರ ಡಬ್ಬಿ. ಸೊ ಐ ಗೆಸ್ ನಮ್ಮ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಅವರು ಸರ್ಪ್ರೈಸ್ ಬಹುಮಾನಗಳನ್ನು ಅವರೇ ಎಲ್ಲ ತೆಗಿತಾರೆ. 4 ಬಹುಮಾನಗಳನ್ನು ಇವತ್ತು ಅವರೇ ತೆಗಿತಾರೆ. ಅವರು ಬಹಳ ವಿಶೇಷವಾಗಿ ಇವತ್ತು ನಮಗೆ ಸಿಕ್ಕಿದ್ದಾರೆ. ಹಾಗಾಗಿ ಇದನ್ನೊಂದು ಚಂದ ಮಾಡಿ ಸಫರ್ ಮಾಡಬೇಕು ಅಂತ ನಾನು ಫಿರೋಜ್ ಖಾನ್ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವಿಶು ಶೆಟ್ರೆ, ನೀವು ಒಂದು ಸ್ವಲ್ಪ ಮೊದಲು ಕೈ ತೋರಿಸಿದ್ರೆ ಖಾಲಿ ಕೈ ಏನಿಲ್ಲ. ಸೊ ಒಂದು ಸಲ ಶಫಲ್ ಮಾಡಿ ಮೊದಲ ಅದೃಷ್ಟಶಾಲಿ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡುವಂಥ ಸಮಯ. ಇದು ಸರ್ಪ್ರೈಸ್ ಗಿಫ್ಟ್ನ ಮೊದಲ ಅದೃಷ್ಟಶಾಲಿ ವ್ಯಕ್ತಿಯ ನಂಬರ್
10 and 24 1024 2024 ಖತೀಜಾ ಜೋಕಟ್ಟೆ ಅವರಿಗೆ ಮೊದಲ ಸರ್ಪ್ರೈಸ್ ಬಹುಮಾನ ಬಂದಿದೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಮೇಡಮ್. ಆದಷ್ಟು ಬೇಗ ನಿಮಗೆ ನಿಮ್ಮ ಬಹುಮಾನವನ್ನು ತಲುಪಿಸುವಂಥ ವ್ಯವಸ್ಥೆ ಖಂಡಿತವಾಗಿ ನಾವು ಮಾಡ್ತೇವೆ. ಸೊ ಮತ್ತೆ ಶಫಲ್ ಮಾಡ್ತಾ ಇನ್ನೊಂದು ಸರ್ಪ್ರೈಸ್ ಬಹುಮಾನವನ್ನು ಗೆಲ್ಲುವಂತಹ ಕೂಪನ್ ನಂಬರನ್ನು ತೆಗೆದಿದ್ದಾರೆ ವಿಶು ಶೆಟ್ಟಿ ಅಮಲ್ಪಾಡಿಯವರು. ಸೊ ಎರಡನೆಯ ಅದೃಷ್ಟಶಾಲಿ ವ್ಯಕ್ತಿಯ ನಂಬರ್ 0389 0389. ಇದು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇದರ ಸ್ಕೀಮ್ನ 4ನೇ ಡ್ರಾದ 2ನೇ ಸರ್ಪ್ರೈಸ್ ಬಹುಮಾನದ ಕೂಪನ್ ಸಂಖ್ಯೆ. ಸಾದಿ ಕೃಷ್ಣಾಪುರ ಮತ್ತೆ ಮಂಗಳೂರಿಗೆ 2ನೇ ಅದೃಷ್ಟಶಾಲಿ ಕೂಪನ್ ಸಂಖ್ಯೆ ಹೋಗಿದೆ. ಸೊ 3ನೆಯ ಬಹುಮಾನವನ್ನು ತೆಗಿತಾ ಇದ್ದಾರೆ ವಿಶು ಶೆಟ್ಟಿ ಅಂಬಲ್ಪಾಡಿಯವರು. 3ನೇ ಹಾಗೂ ಕೊನೆಯ ಅದೃಷ್ಟಶಾಲಿ ವ್ಯಕ್ತಿಯ ನಂಬರ್ 1841 18 and 4 and 1. ನೀವು ಸ್ಕ್ರೀನ್ ಮೇಲೆ ಈಗಾಗಲೇ ನೋಡ್ತಾ ಇದ್ದೀರಿ 1841 ರಮ್ಲತ್. ಓಕೆ, ರಮ್ಲತ್ ಅವರು ಈ 3ನೆಯ ಬಹುಮಾನವನ್ನು ಕೂಡ ಗೆದ್ದಿದ್ದಾರೆ. ಸೊ ಅವರೆಲ್ಲರಿಗೂ ಸರ್ಪ್ರೈಸ್ ಬಹುಮಾನಗಳು ನಮ್ಮ ಈ ಒಂದು ಟೇಬಲ್ ಮೇಲೆ ಕಾಣ್ತಾ ಇದೆ. ಚಿನ್ನದ ಉಂಗುರ, ಇದನ್ನೇ ನಾವು ಸರ್ಪ್ರೈಸ್ ಬಹುಮಾನವಾಗಿ ಅವರಿಗೆ ಕೊಡ್ತಾ ಇದ್ದೇವೆ. ಆದಷ್ಟು ಬೇಗ ಅವರಿಗೆ ಈ ಬಹುಮಾನವನ್ನು ತಲುಪಿಸುವಂತಹ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತಾರೆ. ನೀವೆಲ್ಲ ಡಿಸ್ಪ್ಲೇ ನೋಡ್ತಾ ಇದ್ದೀರಿ ಆಲ್ರೆಡಿ. ಸೊ ಎಲ್ರಿಗೂ ಆಸೆ ಇರ್ತಾರೆ ಚಿನ್ನ ತಗೊಳ್ಬೇಕಂತ. ನಿಮಗೆಲ್ಲ ಅದೃಷ್ಟದ ಮೂಲಕ ಚಿನ್ನ ಸಿಗ್ತಾಯಿದೆ, ಇದಕ್ಕಿಂತ ಅದೃಷ್ಟ ಇನ್ನೊಂದು ಬೇಕಾ? ಸೊ ಈ ಬಂಪರ್ ಬಹುಮಾನವನ್ನು ತೆಗೆಯೋದಕ್ಕಿಂತಲೂ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಂದಿರುವಂತಹ ವಿಶು ಶೆಟ್ಟಿ ಅಂಬಲ್ಪಾಡಿಯವರು ಈ ಒಂದು ಯೋಜನೆಯ ಬಗ್ಗೆ, ಈ ಒಂದು ಕೆಲಸದ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಸ್ಪಂದನ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಶುಭ ಸಂಜೆ. ಇವತ್ತು ನನಗೆ ಸೈನ್ ಎಂಟರ್ಪ್ರೈಸಸ್ಸಿಂದ ಒಂದು ಲಕ್ಕಿ ಕೂಪನ್ ತೆಗೆಯೋ ಬಗ್ಗೆ ಈ ಹಿಂದೆ ಒಮ್ಮೆ ಫೋನ್ ಬಂದಿತ್ತು. ನಾನು ಅವತ್ತು ಊರಲ್ಲಿ ಇರಲಿಲ್ಲ, ಇವತ್ತು ಫೋನ್ ಮಾಡಿದರು. ಹಾಗೆ ನನಗೆ ಕೂಡ ಅದರ ಬಗ್ಗೆ ಕರೆಕ್ಟ್ ವಿಷಯ ಗೊತ್ತಿರಲಿಲ್ಲ. ಇಲ್ಲಿ ಬಂದು ವಿಚಾರಿಸಿದಾಗ ಒಂದು ಒಳ್ಳೆಯ ಒಂದು ಅದೃಷ್ಟ ಬಹುಮಾನ ಯೋಜನೆಯನ್ನು ಇಟ್ಟಿದ್ದಾರೆ. ಸುಮಾರು 2000 ಜನ ಮೆಂಬರ್ ಅದರಲ್ಲಿ ಮೆಂಬರಾಗಿ 2000 ಅಲ್ಲ, ಹೌದು 2000 ಜನ ಮೆಂಬರ್ ಇದ್ದಾರೆ. 18 ತಿಂಗಳು ಇದರ ಡ್ರಾ ನಡೀತಾ ಇರ್ತದೆ. 18ನೇ ತಿಂಗಳಿಗೆ ಒಂದು ಮನೆ ಇಟ್ಟಿದ್ದಾರೆ. ಖಂಡಿತ ಆ 2000 ಜನರಲ್ಲಿ ತುಂಬ ಅಸಹಾಯಕರು ಯಾರಿದ್ದಾರೆ ಅವರಿಗೆ ಆ ಮನೆ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾಕಂದರೆ ಒಂದು ಮೊದಲೇ ನಮ್ಮ ಸ್ಪಂದನ ಚಾನಲ್ನವರು ಹೇಳಿದಾಗೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತೆಲ್ಲ ಇದ್ದ ಹಾಗೆ ಖಂಡಿತ ಹೌದು, ಒಂದು ಒಳ್ಳೆಯ ಯೋಜನೆ. ಮತ್ತು ಇದರಲ್ಲಿ ಯಾರಿಗೂ ಕೂಡ ಒಂದು ನಿರಾಸೆ ಇಲ್ಲ. ಹಣ ಕಟ್ಟಿದವರಿಗೆ ಕೊನೆಯದಾಗಿ ಪ್ರೈಸ್ ಸಿಗದಿದ್ದರೂ ಕೂಡ ಒಂದು ಕೆಲವೊಂದು ಪ್ರೈಸನ್ನು ಇಟ್ಟಿದ್ದಾರೆ. ಆ ಮುಖಾಂತರ ಒಂದು ಇದು ಸಮಾಜದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೇಳುವ ಹಾಗೆ ಒಂದು ಉತ್ತಮವಾದ ಒಂದು ವ್ಯವಸ್ಥಿತವಾಗಿ ನಾನು ಬಂದೊಂದು 10 ನಿಮಿಷ ಕೇಳಿದೆ ಇದೆಲ್ಲ ವ್ಯವಸ್ಥೆ ಅಂತ ಮತ್ತು ನೋಡೋತ್ತಿಗೆ ಒಳ್ಳೆಯ ರೀತಿಯಾಗಿ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಹಿರಿಯರಿಂದ ಹಿಡಿದು ಯುವಕರು ಎಲ್ಲ ಒಟ್ಟಾಗಿ ಒಂದು ಮಾಡುವಂಥ ಯೋಜನೆ. ಇದು ಸಮಾಜಕ್ಕೆ ಒಳ್ಳೆಯದಾಗಲಿ. ಹಾಗೆ ಒಂದು ಅದೃಷ್ಟವಂತರಿಗೆ ಕೂಡ ಶುಭ ಕೋರ್ತಾ ಈ ಒಂದು ಅವಕಾಶಕ್ಕಾಗಿ ಸೈನ್ ಟಿವಿಯ ಸೈನ್ ಎಂಟರ್ಪ್ರೈಸಸ್ನ ಮಾಲಕರಿಗೂ ಹಾಗೂ ಸ್ಪಂದನ ಚಾನಲ್, ಅದು ನಮ್ಮ ಬಹಳ ಪ್ರೀತಿಯ ಚಾನಲ್. ನಾವು ಈ ಹಿಂದಿನಿಂದ ಕೂಡ ಮೊದಲಿಂದ ನಮ್ಮ ಸುಮಾರು ವರ್ಷದಿಂದ ನಾವಿಲ್ಲಿ ಬಹಳಷ್ಟು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಬಹಳಷ್ಟು ಸಮಾಜದ ಅಸಹಾಯಕತೆ, ತೊಂದರೆ ಅಥವಾ ಸಮಾಜಕ್ಕೆ ಒಂದು ವಿಷಯವನ್ನು ತಿಳಿಸುವ ಬಗ್ಗೆ ನಮಗೆ ಭಾಳಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡಿದಂಥ ದೃಶ್ಯವಾಹಿನಿ. ಇವರಿಗೂ ಕೂಡ ಶುಭ ಹಾರೈಸ್ತಾ ಇನ್ನಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ನಡೀಲಿ, ಸ್ಪಂದನ ಚಾನಲ್ ಕೂಡ ಉತ್ತಮ ರೀತಿಯಲ್ಲಿ ನಡೆದು ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತೆ. ಧನ್ಯವಾದಗಳು ವಿಶು ಶೆಟ್ರೆ. ಬಹುಶಃ ಯಾರು ಅಸಹಾಯಕರು ಇರ್ತಾರೋ ಅವರಿಗೆ ಸಹಾಯ ಮಾಡುವಲ್ಲಿ ವಿಶು ಶೆಟ್ರು ಹೇಗೆ ಮುಂದೆ ಬರ್ತಾರೋ, ನಮ್ಮದು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕೂಡ ಹಾಗೆಯೇ. ಈಗ ಯಾರಿಗಾದರೂ ತುಂಬ 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 ಅಸಹಾಯಕರು ಇದ್ದರೆ ಅವರಿಗೆ ಅಥವಾ ಮನೆ ಅಥವಾ ಕಾರ್ ಅಥವಾ ಬೈಕ್ ಏನೇ ಸಿಗಲಿ ಅದು ನಮಗೆ ಬಹುಶಃ ನಾವು ಈ ಒಂದು ಯೋಜನೆ ಮಾಡಿದ್ದಕ್ಕೆ ನಮಗೆ ಸಾರ್ಥಕತೆ ಅಂತ ಅನ್ನಿಸ್ತದೆ ಆಗ. ಸೊ ತುಂಬ ಧನ್ಯವಾದಗಳು ವಿಶು ಶೆಟ್ರೆ. ಸೊ ಈ 3 ಬಹುಮಾನಗಳನ್ನು ಇವತ್ತು ಯಾರೆಲ್ಲ ಸರ್ಪ್ರೈಸ್ ಗೆದ್ದಿದ್ದಾರೆ ಆ ಕೂಪನ್ಸ್ಗಳನ್ನು ಮತ್ತೆ ನಾವು ವಾಪಸ್ ಡಬ್ಬಿಗೆ ಹಾಕ್ತಾಯಿದ್ದೇವೆ. ಯಾಕಂದರೆ ಅವರು ಬಂಪರ್ ಬಹುಮಾನವನ್ನು ಕೂಡ ಗೆಲ್ಬೋದು.
ಸೊ ಖಾಲಿ ಸರ್ಪ್ರೈಸ್ ಬಹುಮಾನ ಅಂತಲ್ಲ, ನಿಮಗೆ ಬಂಪರ್ ಬಹುಮಾನವನ್ನು ಗೆಲ್ಲುವಂಥ ಅವಕಾಶ ಕೂಡ ಇದೆ. ಇದು ಡಬಲ್ ಲಾಟ್ರಿ ಆಗುವ ಸಾಧ್ಯತೆ ಕೂಡ ಖಂಡಿತವಾಗಿ ಇದೆ. ಸೊ ಉಳಿದಂತಹ ಇದು ಭಾರಿ ಬೇಜಾರು, ಯಾಕಂದರೆ ಇದು ನಾವು 10 ತಾರೀಕು ನಂತರ ಪೇ ಮಾಡಿದ್ದು. ಆದರೂ ನಿಮಗೆ ಒಂದು ಬಂಪರ್ ಬಹುಮಾನವನ್ನು ನಾವು ಕೊಡ್ತಾ ಇದ್ದೇವೆ. ಮುಂದಿನ ಸಲ ಇಲ್ಲಿ ಒಂದು ಕೂಡ ಕೂಪನ್ ಇರಬಾರ್ದು ಅನ್ನೋದು ನಮ್ಮೆಲ್ಲರ ಆಸೆ. ಸೊ ಪ್ಲೀಸ್ ಪೇ ಬಿಫೋರ್ 10th of every month, ಪ್ಲೀಸ್ ಪ್ಲೀಸ್ ಪ್ಲೀಸ್. here we go. ಸೊ ಆಗ ಇದ್ದ ಅಷ್ಟು ಕೂಪನ್ಗಳ ಜೊತೆ ಮತ್ತಷ್ಟು ಕೂಪನ್ಗಳನ್ನು ನಾವು ಹಾಕಿದ್ದೇವೆ. ಅದರ ಜೊತೆಗೆ ಇನ್ನೊಂದು ನಾನು ಹೇಳಲೇಬೇಕಾದಂಥ ವಿಷಯ, ದಯವಿಟ್ಟು ಪ್ಲೀಸ್, ಕೆಲವರು ಪೇ ಮಾಡ್ತೀರಿ, ಆದರೆ ಆ ಪೇ ಮಾಡಿದ ವಿಷಯ ನಮಗೆ ಗೊತ್ತೇ ಇರೋದಿಲ್ಲ. ಸೊ ದಯವಿಟ್ಟು ಪ್ಲೀಸ್ 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 ನೀವು ನಿಮ್ಮ ಕಾರ್ಡ್ ನಂಬರ್ ಮತ್ತು ಒಂದು ಸ್ಕ್ರೀನ್ಶಾಟನ್ನು ದಯವಿಟ್ಟು ತೆಗೆದಿಟ್ಕೊಂಡು ನಮ್ಗೆ ಹಾಕಿ ಇದು ವಾಟ್ಸಪ್ ಮಾಡಿಬಿಡಿ ಪ್ಲೀಸ್. ಅದರಿಂದ ನಮಗೆ ತುಂಬ ಅನುಕೂಲ ಆಗ್ತದೆ, ಗೊತ್ತಾಗ್ತದೆ ನಮ್ಗೆ ಯಾರೆಲ್ಲ ಪೇ ಮಾಡ್ತಾ ಇದ್ದೀರಿ ಅಂತ. ಸೊ ಪ್ಲೀಸ್ ನೀವು ಪೇ ಮಾಡಿದ ತಕ್ಷಣ ನಿಮ್ಮ ಒಂದು ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ಒಂದು ಕಾರ್ಡ್ ನಂಬರನ್ನು ಪ್ಲೀಸ್ ನಮಗೆ ವಾಟ್ಸಪ್ ಮಾಡಿ ಪ್ಲೀಸ್. ಹೇವಿಗೋ ನಾನು ಸರ್ ಜೊತೆ ಒಂದು ಸಲ ಎಲ್ಲ ಶಫಲ್ ಮಾಡಿಬಿಡಿ ಸರ್ ಮತ್ತೊಮ್ಮೆ. ಈ 4ನೇ ಡ್ರಾನ 50,000ಗಳ ವೋಚರನ್ನು ಗೆಲ್ಲುವಂತಹ ವಿಜೇತಶಾಲಿ ಅದೃಷ್ಟಶಾಲಿ ವ್ಯಕ್ತಿ ಯಾರಾಗ್ತಾರೆ? ವಿಶಿ ಶೆಟ್ಟರ ಕೈಯಲ್ಲಿ ಆ ಅದೃಷ್ಟಶಾಲಿ ವ್ಯಕ್ತಿಯ ಕೂಪನ್ ಖಂಡಿತವಾಗಿ ಇದೆ. ಸೊ 7, 2 and 9 7, 2, 9 7, 2 and 9. ಸೊ ಮಂಗಳೂರಿಗೆ ಮತ್ತೊಂದು ಅದೃಷ್ಟಶಾಲಿ ಬಹುಮಾನ ಹೋಗಿದೆ. ತಾಹಾ ಮಂಗಳೂರು ಇವರು ನಮ್ಮ 4ನೇ ಡ್ರಾದ ಅದೃಷ್ಟಶಾಲಿ ವಿಜೇತರು. ಸೊ ನಿಮಗೆ ಹೃದಯ ತುಂಬಿದ ಧನ್ಯವಾದಗಳು ಹಾಗೆ ಅಭಿನಂದನೆಗಳನ್ನು ಎಲ್ಲ ತಂಡದ ಪರವಾಗಿ ನಾವು ಹೇಳ್ತಾ ಇದ್ದೇವೆ. ಸೊ ಅವರಿಗೆ ಒಂದು ಕಾಲ್ ಮಾಡುವಂಥ ಪ್ರಯತ್ನವನ್ನು ನಾವು ಖಂಡಿತವಾಗಿ ಮಾಡೋಣ. ಸೊ ನೋಡೋಣ, ಎಲ್ಲಾದರೂ ನೋಡ್ತಾ ಇದ್ದರೆ ಖಂಡಿತವಾಗಿ ಅವರ ರೆಸ್ಪಾನ್ಸ್ ಇರ್ತದೆ, ನೋಡ್ತಾ ಇಲ್ಲದ್ರೆ ಸ್ವಲ್ಪ ಮತ್ತೆ ಗೊತ್ತಾಗ್ತದೆ ಏನೋ ಅಂತ. ಸೊ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಹಾಗೆ ಸಹಾಯದೊಂದಿಗೆ ಇದು 4ನೇ ಡ್ರಾದವರೆಗೆ ನಾವು ಬಂದಿದ್ದೇವೆ. ಇನ್ನು ಮುಂದೆ ಕೂಡ ಇರಲಿ ಅಂತ ಆಶಿಸ್ತಾ. ಹಲೋ ತಾಹಾ ಅವರೇ, ಇದು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸಿಂದ ನಿಮಗೆ ಕರೆ ಮಾಡ್ತಾ ಇರೋದು. ನೀವು 4ನೇ ಡ್ರಾದ ವಿನ್ನರ್ ಆಗಿದ್ದೀರಿ. ಹೌದು. ಸೊ ಹೇಗೆ ಅನ್ನಿಸ್ತಾ ಇದೆ? ಎಲ್ಲಿ ಹೊರಗೆ ಇದ್ದೀರಾ? ಓಕೆ, ಖುಷಿ ಆಗ್ತದೆ. ಹೌದು, ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ನೀವು ನಿಮ್ಮ ಬಹುಮಾನವನ್ನು ಪಡ್ಕೊಳ್ಳಿ ಅಂತ ನಾವೆಲ್ಲರ ಪರವಾಗಿ ಆಶಿಸಿಕೊಳ್ತೇವೆ. ಹೌದು ನೋಡಿ, ಇದು ಎಲ್ಲ ಅಂತಿದ್ದಾರೆ. ಓಕೆ 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 ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಲ್ಲ, ಕಾಲಲ್ಲಿ ತೋರಿಸೋದಿದ್ರು ಮತ್ತವರು ಅಂತಿದ್ದಾರೆ. ಐ ಹೋಪ್ ದೇ ಆರ್ ಹ್ಯಾಪಿ. ಸೊ ಈ ಕಾರ್ಯಕ್ರಮದ ಬಹುಶಃ ಇದೆಲ್ಲರ ರೂವಾರಿ ನಮ್ಮ ಜೊತೆ ಇದ್ದಾರೆ, ಫಿರೋಜ್ ಖಾನ್ ಸರ್. ಈಸ್ ಅ ಓನರ್, ಪ್ರೊಪ್ರೈಟರ್. ಸೊ ಅವರಿಂದ ಒಂದೆರಡು ಮಾತುಗಳನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಹಲೋ, ಮತ್ತೊಮ್ಮೆ ಎಲ್ಲರಿಗೂ ಶೈನ್ ಎಂಟರ್ಪ್ರೈಸಸ್ನ ಶೈನ್ ಫ್ಯಾಮಿಲಿಗೆ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಇಷ್ಟರವರೆಗೆ ನೀವು ನಮ್ಮೊಂದಿಗೆ ಸಹಕರಿಸಿದ್ದೀರಾ. ಇನ್ನು ಮುಂದೆ ನಿಮ್ಮ ಸಹಕಾರವನ್ನು ನೋಡುತ್ತಿದ್ದೇವೆ. ಇನ್ನು ಮುಂದೆ ಕಾಲ ಮಿಂಚಿಲ್ಲ. ಇನ್ನು 4ನೇ ಡ್ರಾ ಅಷ್ಟೇ ಆಗಿದೆ. ಇನ್ನೂ ಹಲವು ಬಹುಮಾನಗಳು ನಿಮ್ಮದಾಗಿರ್ಬೋದು, ಏನೋ ಸ್ಕೂಟರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಕೊನೆಗೆ ನಿಮ್ಮ ಕನಸಿನ ಮನೆ ಕೂಡ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದೆ. ಆದ್ದರಿಂದ ನಮ್ಮಲ್ಲಿಗೆ ಇನ್ನು ಮುಂದೆ ಇನ್ನೂ ಕೂಡ ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಆಲ್. ತುಂಬ ಧನ್ಯವಾದಗಳು ಸರ್. ಹೇಳಿದಾಗೆ ಇನ್ನೂ ಕಾಲ ಮಿಂಚಲಿಲ್ಲ. ಈಗ ಒಬ್ಬ ಮನುಷ್ಯನಿಗೆ ಒಂದೇ ಸಲ ಅದೃಷ್ಟ ಅಲ್ಲ ನೋಡಿ, ಇಲ್ಲಿ 18 ಸಲ ನಿಮಗೆ ಅದೃಷ್ಟ ಪರೀಕ್ಷೆ ಆಗ್ತದೆ. ಸೊ 18 ಸಲದಲ್ಲಿ ಒಂದು ಸಲ ಆದರೂ ನಿಮ್ಮ ಅದೃಷ್ಟ ಒಲಿಲೇಬೇಕಲ್ವ. ಸೊ ಹಾಗಾಗಿ ದಯವಿಟ್ಟು ಪೇ ಮಾಡುವವರಲ್ಲಿ ಒಂದು ವಿನಂತಿ, 10 ತಾರೀಕು ಒಳಗೆ ಪೇ ಮಾಡಿ. ಯಾಕಂದರೆ ನಿಮಗೆ 3 ಸರ್ಪ್ರೈಸ್ ಬಹುಮಾನ ಇದು ಕೂಡ ಬರ್ಬೋದು, ಬಂಪರ್ ಬಹುಮಾನ ಕೂಡ ಬರ್ಬೋದು, ಎರಡೂ ಸಹ ಒಟ್ಟಿಗೆ ನೀವು ತೊಗೊಂಡು ಹೋಗ್ಬೋದು. ಸೊ ದಯವಿಟ್ಟು ಪೇ ಮಾಡುವವರೆಲ್ಲ 10 ತಾರೀಕು ಒಳಗೆ ಪೇ ಮಾಡಿ. ಪೇ ಮಾಡಿದ ತಕ್ಷಣ ಒಂದು ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ಒಂದು ಕಾರ್ಡ್ ನಂಬರನ್ನು ನಮಗೆ ವಾಟ್ಸಪ್ ಮಾಡಿ ಪ್ಲೀಸ್. ಹಾಗೆ ಸೇವ್ ಇಟ್ಕೊಳ್ಳಿ ನಿಮ್ಮ ಫೋನಲ್ಲಿ. ಇಷ್ಟೇ ಮಾಡಬೇಕಾದದ್ದು ನೀವು. ಅದರ ಜೊತೆಗೆ ಈ ತಿಂಗಳು ಸುಮಾರು ಜನ ಆದಷ್ಟು ಬೇಗ ಪೇ ಮಾಡಿದ್ದೀರಿ. ಮಾಡಿದವರಿಗೆಲ್ಲ ಹೃದಯ ತುಂಬಿದ ಧನ್ಯವಾದಗಳನ್ನು ಇಡೀ ಫ್ಯಾಮಿಲಿಯ ಕಡೆಯಿಂದ ನಾನು ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೂ ಸುಮಾರು ಜನ ಆದಷ್ಟು ಬೇಗ ಪೇ ಮಾಡಲಿಕ್ಕಿದ್ದೀರಿ. ನಾನು ಹೇಳಿದಾಗೆ ಈಚೆ ಬದಿಯಲ್ಲಿ ಇನ್ನೂ ಕೂಪನ್ಸೇ ಇರಬಾರ್ದು, ಖಾಲಿ ಈಚೆ ಮಾತ್ರ ಒಂದೇ ಕೂಪನ್ ಇರಬೇಕು. ಸೊ ಐ ಹೋಪ್ ಮುಂದಿನ ತಿಂಗಳಿಗೆ ಇದು ಖಂಡಿತವಾಗಿ ಆಗ್ತದೆ ಅಲ್ವಾ ಸರ್? ಖಂಡಿತವಾಗಿ ಆಗ್ತದೆ ಅನ್ನುವಂತಹ ಒಂದು ಆಶಯದೊಂದಿಗೆ
ಗೆದ್ದಂತಹ ಎಲ್ಲ ಅದೃಷ್ಟಶಾಲಿ ವ್ಯಕ್ತಿಗಳಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಇಡೀ ಫ್ಯಾಮಿಲಿಯ ಕಡೆ ನಾನು ಕೊಡ್ತಾ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಹಳ ಪ್ರೀತಿಯಿಂದ ಬಂದಿರುವಂತಹ ವಿಶ್ವಶೆಟ್ಟಿ ಅಂಬಲ್ಪಾಡಿ ಅವರಿಗೆ ಹೃದಯ ತುಂಬಿದ ಧನ್ಯವಾದಗಳು ಸರ್. ಅದ್ರ ಜೊತೆಗೆ ಫೌಂಡರ್ಸ್ ನಮ್ಮ ಜೊತೆ ಯಾವತ್ತೂ ಇರ್ತಾರೆ ಬಲ ಎಡ ಬದಿಯಲ್ಲಿ. ಸೊ ಫಿರೋಜ್ ಖಾನ್ ಸರ್ ಥ್ಯಾಂಕ್ ಯು ಸೋ ಮಚ್. ಮುಜಾಫಿರ್ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆಲ್ಲ ಹೃದಯ ತುಂಬಿದ ಧನ್ಯವಾದಗಳು. ಸ್ಪಂದನ ವಾಹಿನಿಯನ್ನು ನೋಡ್ತಿರುವಂಥ ನಿಮಗೂ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ತಿಂಗಳು ಇಷ್ಟೇ ಹೊತ್ತಿಗೆಲ್ಲ ಸಿಗೋಣ. ಟಟಾ, ಬಾಯ್ ಬಾಯ್.